ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚಲ್ನು ಶುರು ಮಾತೊಂದುಲ್ಲ. ಸುದ್ದಿಗೊಂಚರ್ಗೂ ಸ್ವಾಗತ. ಕೊಣಾಜೆ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡ ಬೊಕ್ಕ ಪರಿವಾರ ದೈವಲೆದ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಅಂಗವಾದ ಬುಧವಾರ ಬಯ್ಯಗ ಧಾರ್ಮಿಕ ಸಭೆಲೇಸನ್ನು ಅಟನೆ ಮಲ್ದಿತ್ತೇರು. ಕೊಣಾಜೆ ಬೀಡು ಸತ್ಯನಾರಾಯಣ ಭಟ್ ತುಡರ್ ಬೆಳಗಾದ ಧಾರ್ಮಿಕ ಸಭೆಲೇಸನ್ನು ಉದಿಪನ ಮಲ್ತೇರು. ಕೊಣಾಜಿ ಗ್ರಾಮದ ಪಟ್ಟೂರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡಬೊಕ್ಕ ಪರಿವಾರ ದೈವಲೆದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮಲು ಗುರುವಾರ ನಡೆದಳು. ಬುಧವಾರ ರಾತ್ರಿಡು ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಲೇಸನು ಅಟನೆ ಮಲ್ದಿದ್ದೇರು. ಕೊಣಾಜಿ ಬೀಡು ಸತ್ಯನಾರಾಯಣ ಭಟ್ ಸಭೆಲೇಸನು ಉದಿಪನ ಮಲ್ದದು. ಆಕಾಶಡುಪ್ಪುನ ನಕ್ಷತ್ರನ ಲೆಕ್ಕ ಪಾಡೆರೆ ಎಂಚ ಸಾಧ್ಯ ಇಜ್ಜ ಅಂಚೆನೆ ತುಳುನಾಡುಡುಪ್ಪುನ ದೈವಲೆನು ಲೆಕ್ಕ ಪಾಡೆರೆ ನನಲ ಸಾಧ್ಯ ಆತಿಜಿ. ಕೆಲವೊಂಜಿ ದೈವಲದ ಪ್ರತಿಷ್ಠಾಪನೆ ಆದಿತ್ತಂಡ ನನಲ ಅವ್ಯೇತು ದೈವಲದ ಪ್ರತಿಷ್ಠಾಪನೆ ಬಾಕಿ ಉಂಡು ಪಂಡ ತೆರಿಪಾಯರು. ಬಹುಶಃ ಬಾನಾಡು ನಕ್ಷತ್ರ ಏತು ಗೆನ್ಪೆರ ಸಾಧ್ಯ ಅಂಚೆ ನಮ್ಮ ತುಳುನಾಡು ಪುನಚ್ಚಿನ ದೈವ ಸಾನ್ನಿಧ್ಯಲು ದೈವಸ್ಥಾನದಲ್ಲೂ ಜನ ದೈವಲು ಏತಂದು ನಂದಲ ಸಂಖ್ಯೆ ಪತ್ತಿರಾತಿಜಿಗೆ ದೇವರ ಏತು ದೇವಾನು ದೇವತೆಲ ಏತೊಂದು ಇತ್ತನ ನಿರ್ಣಯ ಆತುಂಡು ಅಂಡಲ ದೈವಲನ ಸಂಖ್ಯೆ ಐತ ಒಂಜಿ ಬಗೆ ನಂಗೆ ನಂದಲ ಒಂಜಿ ನಿರ್ಣಯಕ್ಕೆ ಬರ್ರ ಆತಜಿಗೆ ಆತು ದೈವಸ್ಥಾನದಲ್ಲಿ ನಮ್ಮ ತುಳುನಾಡು ಉಂಡು ಕೆಲವು ಇತ್ತೆ ಜೀರ್ಣೋದ್ಧಾರ ಒಂದುಂಡು ನನ್ನ ಕೆಲವು ನಂದಲ ನಂಗೆ ಗೋಚರ ಆತಜ್ಜಿ ಅಂಚನೆ ನಮ್ಮ ಉಲ್ತ ಕ್ಷೇತ್ರಡು ಉಳ್ಳಾಕ್ಲು ಅರಸನಕ್ಕೆ ಗೋಚಾರಗ ಇತ್ತಂಟ ತಿಕ್ಕಿಜಾಂಡು ಇತ್ತೆ ಆ ಪ್ರಶ್ನೆ ಚಿಂತನೆ ಮಲ್ಪನಾಗ ನಂಗೆ ಆಯ್ತ ಗೋಚಾರ ಬೈದಂಡು ಅಂಚ ಐಕ್ಯ ಬೋಡಾಯಿನ ಆ ಪ್ರತಿಷ್ಠಾ ಕಾರ್ಯಲು ಈ ಬ್ರಹ್ಮಕಲಶದ ಒಟ್ಟಿಗೆ ಅದು ಎಲ್ಲದ ಶುಭಮೂರ್ತರು ಮಾತಾ ದೈವರನ್ನು ಪ್ರತಿಷ್ಠೆ ಯಾರುಂಡು ಮತ್ತು ನಮ್ಮ ನೆಕ್ ಬೆಂತಿನಂಚಿನ ಮಾತಿರ್ಗಳ ಮೂಲ ಲೇಸ್ಟ್ ಪಾಲ್ಪಡೆದು ಧಾರ್ಮಿಕ ಉಪನ್ಯಾಸನ್ ಕೊರ್ನ ನಿವೃತ್ತ ಮುಖ್ಯ ಶಿಕ್ಷಕಿಯರು ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಶರೀರನು ಜಾಗೃತಿಡು ತೂವಂಡ ಸೀಕರ್ದು ದೂರ ಉಪ್ಪೋಲಿ ಧರ್ಮ ಪಂಡ ಹಿಂದೂ ಕ್ರೈಸ್ತ ಮುಸಲ್ಮಾನ ಅತ್ತು ತಾನುಲ ಬದುಕದು ಬಾಕಿದಾಗ್ಲೆಲ್ಲ ಬದುಕೆರೆ ಬಿಡ್ಪುನಿ ಧರ್ಮ ಇಂಚಿನ ಧರ್ಮ ನರಮಾನ್ಯನ ರಕ್ಷಿಸಾವನ ಪಂಡ ತೆರಿಪಾಯರು. ಆ ಎಡ್ಡೆ ಭಾವನೆ ಆ ಆತ್ಮವೇ ದೇವರು ಅನ್ಪ ನಮ್ಮ ಇಂಜಿನ ಪನ್ಪಣ ಐಕ್ಯ ನಮ್ಮ ಕೈ ಮುಗಿದು ಈ ದೈವಸ್ಥಾನಗಳಿಗೆ ಬರ್ತದೆ ನಮ್ಮ ಶ್ರದ್ಧೆಡೆ ನಂಬಿಕೆಡೆ ನಾವು ಪ್ರಾರ್ಥನೆ ಮಲ್ತಂದಾಂಡ ಐಟ್ ಖಂಡಿತವಾದ ನಮ್ಮ ನಂಗೆ ದೇವರನ್ನ ಅನುಗ್ರಹ ತಿಕ್ಕುನು ಪನ್ಪು ನಾವು ಒಂಜಿ ವಿಚಾರನು ಈ ಸಂದರ್ಭ ಪಣಿಯರೆ ಸಂತೋಷ ಪಡೆಪೆ. ಇನ್ನು ಬೊಕ್ಕೊಂಜಿ ಮುಖ್ಯವಾದ ಎಂಜಿನ ಅಂದ್ಬಂಡ ನಮ್ಮ ಬದುಕಡೆ ಒಂಜಿ ನಿಯಮ ಉಪ್ಪೊಡಿಗೆ ನಮ್ಮ ಹಿರಿಯಕಳು ಒಂಜಿ ನಿಯಮ ತೋಯ್ಪಾದು ಕೊಡ್ತೇವೆ. ಐನು ಐಟ್ 4 ಪುರುಷಾರ್ಥಗಳು ಬಂದ್ಪೇರೆ ಐನು ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ಕೊಂಡಿದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅಂದು ಇಂದು ನಮ್ಗೆ ಬದುಕು ಎಡ್ಡೆ ನಡಪೇರೆ ಬೋಡಾದು ನಮ್ಮ ಹಿರಿಯಕ್ಕಳು ನಂಗೆ ತೋಯ್ಪಾದು ಕೊಡ್ತಾನಂಚಿನ ಒಂಜಿ ನಿಯಮ ಐನು ಹೆಚ್ಚಿನ ನಮ್ಮ ದೇಹನು ವಾರೀತಿ ಮರೆಪೋಣ ಅಂಚನೆ ಈ ನಿಯಮವನ್ನು ನಾವು ಮರೆತು ಬಿಡ್ತಾ ದೇಹನು ನಮ್ಮ ದೇಹನು ಮರೆತದ ಉಂಡ ನಂಗೆ ಒವ್ವೇ ನಮ್ಮ ಸ್ವಭಾವನೇ ಅಂಚನೆ ನಂಗೆ ನಮ್ಮ ಕೈತಲ್ಲಿ ಎಂಚಿನ ಉಂಡ ಐನು ಮಾತ ಮರಪುನ ಅಂಚಿನ ಸ್ವಭಾವ ನಮ್ಮ ಅಂಚಾದು ಈ ದೇಹ ನಮ್ಮ ಮರೆತ ನಿರ್ದಾದ ನಂಗೆ ಬೇತೆ ರೋಗಗಳು ಎಂಜಿನ ಅಪ್ಪು ಬಂಡ ನಮ್ಮ ಕೈತಡೆ ಬರೋದು ಉಪ್ಪುಂಡು ನಮ್ಮ ದೇಹನು ಜಾಗೃತೇಡು ನಮ್ಮ ಸಾಂಖ್ಯ ಅಂದಾಂಡ ನಮ್ಮ ದೇಹ ಅವು ಭಾರಿ ಆರೋಗ್ಯವಂತ ಅದು ಉಪ್ಪುಂಡು ಅಂಚನೆ ನಮ್ಮ ಈ ನಿಯಮ ಉಂಡತ್ತ ಬದುಕಿಡುಪುಣಂಚಿನ ನಿಯಮನು ನಾವು ಪಾಲನೆ ಮಲ್ಪೋಡು ಧರ್ಮ ಅಂದು ಬಂಡ ಅವು ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಅತ್ತೆ ಧರ್ಮ ಅಂದು ಬಂಡ ಅವು ಜೀವನ ಮೌಲ್ಯ ಅಂದು ಬಂದ್ಪೆರಾಗಿ ಜೀವನ ಮೌಲ್ಯ ನಮ್ಮ ಎಂಚೆ ಬದುಕೋಡು ಅಂತ ಭಾರಿ ಸುಲಭಡು ಎಂಚೆ ಧರ್ಮವನ್ನು ಬಂದ್ಬಿಡು ಬಂಡ ತಾನೂ ಬದುಕಬೇಕು ಇನ್ನೊಬ್ಬರನ್ನು ಬದುಕಗೊಡಬೇಕು ತಾನೂ ಸಂತೋಷ ಪಡಬೇಕು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಇಂದು ಧರ್ಮ ಆತೆ ಧರ್ಮ ಅಂದ್ರೆ ಅವು ಅಂಚಾದೆ ನಮ್ಮ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪೀಡನ ಬನ್ನೆ ದಾಯನ ಬಂಡ ಬೊಕ್ಕೋರಿಯಾಗಿ ನಮ್ಮ ಉಪಕಾರ ಮಲ್ಪು ನಾವು ಬೊಕ್ಕೋರಿಯಾಗಿ ನಮ್ಮ ಸಂತೋಷ ಕೊರ್ಪು ನಾವು ಇಂದು ಧರ್ಮ. ಈ ಪೊರ್ತು ತಿರುಮಲೇಶ್ವರ ಭಟ್ ಕೊಣಾಜೆ ಬೀಡು ಬೊಕ್ಕ ವೆಂಕಪ್ಪ ಕಾಜವ ಮಿತ್ತ ಕೋಡಿಯರೆಗು ಪುಟ್ಟೂರ್ದ ಮಾನಾದಿಗೇನು ಮಲ್ತೇರು.
ಶ್ರೀಯುತ ವೆಂಕಪ್ಪ ಕಾಜವ ಮಿತ್ತಕೋಡಿ ಪಟ್ಟೋರಿ. ತಗ್ಗ ಒಂದು ಸನ್ಮಾನ ನಡಪಾದುಕೊರ್ ನಂಚಿತ್ತಿನ ಮಾತ ಅತಿಥಿ ಗಣ್ಯರಿಗಳ ವಂದಿಸ ಒಂದು. ಡಾಕ್ಟರ್ ಜಗದೀಶ್ ಬಿ ಬೊಕ್ಕ ಜೀರ್ಣೋದ್ಧಾರ ಕಾರ್ಯಗ ಅವಿರತವಾದ ಶ್ರಮ ವಹಿಸಿನ ವಿಶ್ವ ಹಿಂದೂ ಪರಿಷತ್ ಗ್ರಾಮಾಂತರ ಪ್ರಖಂಡ ಅಧ್ಯಕ್ಷರು ಶಿವಪ್ರಸಾದ್ ಕೊಣಾಜೇರೇನು ಅಭಿನಂದಿಸಾಯಿರು. ಉಲ್ಲಾಲ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾದ ಶ್ರೀ ಗೋವನಿತಾಶಯ ಟ್ರಸ್ಟ್ ಪಜೀರು ಬೀಜಗುರಿ ನೆತ್ತ ಟ್ರಸ್ಟಿಯಾದ ಆತು ಮಾತ್ರ ಇಡೀ ನಮ್ಮ ಯುವಕರನ್ನ ಕಣ್ಮಣಿ ಈ ಒಂಜಿ ಅಭಿನಂದನೆ ಖಂಡಿತವಾದ ಮಲ್ಪಡು. ಅವೇ ರೀತಿ ನಿರಂತರವಾದ ನಮ್ಮ ಮಾತ ಧಾರ್ಮಿಕ ಕ್ಷೇತ್ರಗಳ ಇಂಚಿನ ಸೇವಾ ಕಾರ್ಯವನ್ನು ಮಲ್ತೊಂದು ಶ್ರೀಯುತ ಶಿವಪ್ರಸಾದ್ ಕೊಣಾಜೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ವೆಂಕಪ್ಪ ಕಾಜವ ಮಿತ್ತಕೋಡಿ ಗುರ್ಕಾರ್ನ ವಹಿಸಿದ್ದರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ಆಡಳಿತ ಸಮಿತಿಯ ಅಧ್ಯಕ್ಷರು ರವೀಂದ್ರನಾಥ್ ರೈ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಎಚ್.ಕೆ. ಪುರುಷೋತ್ತಮ್, ಬಜರಂಗದಳ ವಿಭಾಗ ಅಧ್ಯಕ್ಷರು ಭುಜಂಗ ಕುಲಾಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಸಭೆ ನೆತ್ಕೊಂಡರು. ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ ಪ್ರಾಸ್ತಾವಿಕವಾದ ಪಾತಿರಿರು. ಡಾಕ್ಟರ್ ಸತೀಶ್ ಕೊಣಾಜೆ ಬೊಕ್ಕ ಪ್ರವೀಣ್ ಪಟ್ಟೋರಿ ಮಾನಾದಿಕ ಪತ್ರನು ಓದಿರು. ಸದಸ್ಯರು ರವಿ ಅಸೈಗೋಳಿ ಸಭೆ ಸುಧಾರಿಕೆ ಮಲ್ತೇರು. ಭಜನಾ ಮಂಡಳಿ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಖಾನ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲ್ಗೂ ಸ್ವಾಗತ. ಕಂಬಳ ಸಮಿತಿ ಮುತಾಲಿಕೆಡು ಕುಡ್ಲ ಬಂಗ್ರಕೂಡೂರ್ದ ಗೋಲ್ಡ್ ಫಿನ್ಚ್ ಸಿಟಿಟ್ ಡಿಸೆಂಬರ್ 30 ಕುಡ್ಲ ಕಂಬಳ ಅದ್ದೂರಿಯಾದ ನಡಪೆರೆ ಉಂಡು ಪಣದು ಕಂಬಳ ಸಮಿತಿ ಅಧ್ಯಕ್ಷರು ಕ್ಯಾಪ್ಟನ್ ಬ್ರಿಜೇಶ್ ಟೌಟ ಸುದ್ದಿಗೋಷ್ಠಿ ತೆರಿಪಾದರು. ಬಂಗ್ರಕೂಡೂರುಡುಪ್ಪುನ ಗೋಲ್ಡ್ ಫಿನ್ಚ್ ಸಿಟಿಟ್ ಡಿಸೆಂಬರ್ 30 ಕುಡ್ಲ ಕಂಬಳ ಅದ್ದೂರಿಯಾದ ನಡಪೆರೆ ಇದ್ದದು ಇನ್ನತ ಅಂಗವಾದ ಛಾಯಾಚಿತ್ರ ಸ್ಪರ್ಧೆ, ಕಲರ್ ಕೂಟ ಬೊಕ್ಕ ರೀಲ್ ಕಂಟೆಸ್ಟ್ ಆಯೋಜಿಸಾದನ್ ಪಂಡದು ಕಂಬಳ ಸಮಿತಿ ಅಧ್ಯಕ್ಷರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತೆರಿಪಾಯರು. ಈ ವರ್ಷದ 7ನೇ ವರ್ಷದ ಕಂಬಳ ಇದೇ 30ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಉದ್ಘಾಟನೆಯನ್ನ ನಾವು ಶ್ರೀ ಬಸವಮೂರ್ತಿ ಮಾದಾರಚನ್ಯ ಸ್ವಾಮೀಜಿ, ಮಾದಾರಚನ್ಯ ಗುರುಪೀಠ ಚಿತ್ರದುರ್ಗ ಇವರು ಕಂಬಳದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಸಭೆಯ ಈಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಡಾಕ್ಟರ್ ತುಕಾರಾಮ್ ಪೂಜಾರಿ ಅಧ್ಯಕ್ಷರು, ರಾಮನ ಹಬ್ಬದ ಪೂರ್ವ ಅಧ್ಯಯನಗಳ ಬಂಟ್ವಾಳ ಇವರು ಮಾಡಲಿದ್ದಾರೆ. ನಮ್ಮ ಕಂಬಳದ ದೀಪ ಪ್ರಜ್ವಲನೆಯನ್ನ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ಬ್ರಹ್ಮವೇದಾಂತರ ದರ್ಗಿಯ ಅಧ್ಯಕ್ಷರಾದಂತಹ ಶ್ರೀ ಕೆ. ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು, ರಾಮಕೃಷ್ಣ ಮಠದ ಸ್ವಾಮೀಜಿ ತುಕಾನಂದ ಸ್ವಾಮೀಜಿ, ಗುರುಕುಲ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಕಟೀಲ್ನ ಅಸ್ರಾಂಡರು, ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು, ಸಾಮಾಜಿಕ ಮುಖಂಡರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ. ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಡ್ ಫಿನ್ಚ್ ಸಿಟಿಯ ಮಾಲಕರು ಮತ್ತು ಎಮಾಜಿ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಎರಡೂ ಜಿಲ್ಲೆಯ ಶಾಸಕರುಗಳು, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿ.ಟಿ. ರವಿ ಅವರು, ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಜಿಲ್ಲೆಯ ಸಹಕಾರಿ ಮುಖಂಡರುಗಳು, ಬೇರೆ ಬೇರೆ ಉದ್ಯಮಿಗಳು ಇವರೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೇ ರೀತಿ ಮರುದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಮುಗಿದರೆ ಮರುದಿವಸ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಈ ರೀತಿ
ಕಾರ್ಯಕ್ರಮಗಳು ಯೋಜನೆ ಇದೆ. ಪ್ರತಿ ವರ್ಷದಾಗಿ ಈ ಬಾರಿ ಕೂಡ 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಅದು ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗ, ನೇಗಿಲು ಕಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗ, ಕನೆ ಹರಕೆ ಮತ್ತು ಅಡ್ಡ ಹರಕೆ, ಈ ರೀತಿ ಒಟ್ಟು 6 ವಿಭಾಗಗಳಲ್ಲಿ ಕನಿಷ್ಠ 150 ಜೋಡಿ ಕೋಣಗಳು ಭಾಗವಹಿಸುವಂತ ನಿರೀಕ್ಷೆ ಇದ್ದಾರೆ. ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ. ಹೊಸ ಹೊಸ ವಿಶೇಷವಾಗಿ ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗಗಳಲ್ಲಿ ಹೊಸ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಈ ಬಾರಿ. ಹಾಗಾಗಿ ಈ ರೀತಿ ಕಂಬಳದ ಒಂದು ಸ್ವರೂಪ ನಡೀಲಿಕ್ಕಿದೆ. ಅದರ ಜೊತೆಗೆ ನಾವು ಪ್ರತಿ ವರ್ಷ ಮಾಡಿದಾಗ ಈ ಕಂಬಳದಲ್ಲಿ, ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು, ಕಂಬಳದ ಕೋಣ ಓಡಿಸುವವರು, ಅದರ ಪರಿಚಾರಕರು ಮತ್ತು ನೇರವಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುವವರನ್ನು ಬಿಟ್ಟು ಕೂಡ ಹೊಸ ವ್ಯಕ್ತಿಗಳಿಗೆ ಕಂಬಳದಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ಈ ವರ್ಷ ಕೂಡ ಮುಂದುವರಿಸಿದೆ. ಆ ಸ್ಪರ್ಧೆಗಳ ವಿವರಗಳನ್ನು ಮುಂದೆ ಈಶ್ವರ್ ಶೆಟ್ಟಿ ಅವರು ತಿಳಿಸ್ಲಿಕ್ಕಿದ್ದಾರೆ. 30 ತಾರೀಕಿಗೆ ಕಾಂಡೆ 8:30 ಗಂಟೆಗೆ ದಿವಂಗತ ರತ್ನ ಮಾಧವ್ ಶೆಟ್ಟಿ ವೇದಿಕೆಡು ಕಂಬಳ ಉದಿಪನಾಯರ ಉಂಡು. ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಲು ಉದಿಪನ ನಡಪಾಯ ರೀತದ ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇನ್ನತ ಅಧ್ಯಕ್ಷರು ಡಾಕ್ಟರ್ ತುಕಾರಾಂ ಪೂಜಾರಿ ಗುರ್ಕಾರ್ಮನ ಹೆಸರು ಉಲ್ಲೆರು. ಕಂಕನಾಡಿ ಗರಡಿ ಬ್ರಹ್ಮ ಬೈದರಕಳ ಕ್ಷೇತ್ರದ ಅಧ್ಯಕ್ಷರು ಕೆ ಚಿತ್ತರಂಜನ್ ತುಡರ್ ಬೆಳಗಾರೆ ಉಲ್ಲೇರ್ ಪಂಡದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾಹಿತಿ ಕೊರಿಯರು. ಈ ವರ್ಷದ 7ನೇ ವರ್ಷದ ಕಂಬಳ ಇದೇ 30ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಉದ್ಘಾಟನೆಯನ್ನ ನಾವು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ, ಇವರು ಕಂಬಳದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಈ ಬಾರಿ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಸಭೆಯ ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಡಾಕ್ಟರ್ ತುಕಾರಾಂ ಪೂಜಾರಿ ಅಧ್ಯಕ್ಷರು, ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇವರು ಮಾಡಲಿದ್ದಾರೆ. ನಮ್ಮ ಕಂಬಳದ ದೀಪ ಪ್ರಜ್ವಲನೆಯನ್ನ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ಬ್ರಹ್ಮವೈದಕರ ಗರಡಿಯ ಅಧ್ಯಕ್ಷರಾದಂಥ ಶ್ರೀ ಕೆ ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು, ರಾಮಕೃಷ್ಣ ಮಠದ ಸ್ವಾಮೀಜಿ ತ್ರಿಕಾನಂದ ಸ್ವಾಮೀಜಿ, ಗುರುಕುಲ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಕಟೀಲ್ನ ಅಸ್ರಾನರು, ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು, ಸಾಮಾಜಿಕ ಮುಖಂಡರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ. ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಫಿನ್ ಸಿಟಿಯ ಮಾಲಕರು ಮತ್ತು ಎಮಾಜಿ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂಥ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಜಿಲ್ಲೆಯ 2 ಜಿಲ್ಲೆಯ ಶಾಸಕರುಗಳು, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ CT ರವಿ ಅವರು, ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಜಿಲ್ಲೆಯ ಸಹಕಾರಿ ಮುಖಂಡರುಗಳು, ಬೇರೆ ಬೇರೆ ಉದ್ಯಮಿಗಳು, ಇವರೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೇ ರೀತಿ ಮರುದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಮುಗಿದ್ರೆ ಮರುದಿವಸ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಈ ರೀತಿ ಕಾರ್ಯಕ್ರಮಗಳು ಯೋಜನೆ ಇದೆ. ಪ್ರತಿ ವರ್ಷದಾಗಿ ಈ ಬಾರಿ ಕೂಡ 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದು ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗ, ನೇಗಿಲು ಕಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗ, ಕನೆ ಹರಕೆ ಮತ್ತು ಅಡ್ಡ ಹರಕೆ, ಈ ರೀತಿ ಒಟ್ಟು 6 ವಿಭಾಗಗಳಲ್ಲಿ ಕನಿಷ್ಠ 150 ಜೋಡಿ ಕೋಣಗಳು ಭಾಗವಹಿಸುವಂತ ನಿರೀಕ್ಷೆ ಇದ್ದಾರೆ. ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ. ಹೊಸ ಹೊಸ ವಿಶೇಷವಾಗಿ ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗಗಳಲ್ಲಿ ಹೊಸ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಈ ಬಾರಿ. ಹಾಗಾಗಿ ಈ ರೀತಿ ಕಂಬಳದ ಒಂದು ಸ್ವರೂಪ ನಡೀಲಿಕ್ಕಿದೆ.
ಅದರ ಜೊತೆಗೆ ನಾವು ಪ್ರತಿ ವರ್ಷ ಮಾಡಿದಾಗ ಈ ಕಂಬಳದಲ್ಲಿ, ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು, ಕಂಬಳದ ಕೋಣ ಓಡಿಸುವವರು, ಅದರ ಪರಿಚಾರಕರು ಮತ್ತು ನೇರವಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುವವರನ್ನು ಬಿಟ್ಟು ಕೂಡ ಹೊಸ ವ್ಯಕ್ತಿಗಳಿಗೆ ಕಂಬಳದಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ಈ ವರ್ಷ ಕೂಡ ಮುಂದುವರಿಸಿದೆ. ಆ ಸ್ಪರ್ಧೆಗಳ ವಿವರಗಳನ್ನು ಮುಂದೆ ಈಶ್ವರ್ ಶೆಟ್ಟಿ ಅವರು ತಿಳಿಸ್ಲಿಕ್ಕಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸುಜಿತ್ ಪ್ರತಾಪ್, ಸಂಚಾಲಕರು ಸಚಿನ್ ಶೆಟ್ಟಿ ಸಾಂತ್ಯಗುತ್ತು, ಕೋಶಾಧಿಕಾರಿ ಪ್ರೀತಂ ರೈ, ಉಪಾಧ್ಯಕ್ಷರು ಸಂಜಯ್ ಪ್ರಭು, ಅಜಿತ್ ಬೋಪಯ್ಯ, ಈಶ್ವರ್ ಪ್ರಸಾದ್ ಶೆಟ್ಟಿ, ಗೌರವ ಸಲಹೆಗಾರರು ವಿಜಯಕುಮಾರ್ ಕಂಗಿನಮನೆ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲ್ಗೂ ಸ್ವಾಗತ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆದೇಶ ಪ್ರಕಾರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒತ್ತಿರ್ದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಡು ಧ್ವಜಾರೋಹಣ ನಡಪಾದು ಕಾಂಗ್ರೆಸ್ದ 138 ಸಂಸ್ಥಾಪನಾ ದಿನನು ಗುರುವಾರ ಕಾಂಡೆ ಆಚರಿಸಾಯರು. ಎಐಸಿಸಿ, ಕೆಪಿಸಿಸಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆದೇಶದ ಲೆಕ್ಕ ಕಾಂಗ್ರೆಸ್ದ 138 ಸಂಸ್ಥಾಪನಾ ದಿನನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿರ್ದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ಕಾಂಗ್ರೆಸ್ ಧ್ವಜಾರೋಹಣದ ಮೂಲಕ ಗುರುವಾರ ಆಚರಿಸಾಯರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಧ್ವಜಾರೋಹಣ ನಡಪಾದು ಪಕ್ಷದ ಸಿದ್ಧಾಂತನ ವಿವರಿಸಾದು ಪಕ್ಷಗಾದ ತ್ಯಾಗ ಬಲಿದಾನ ಮಲ್ತಿನ ಹಿರಿಯರನ್ನು ನೆಂಪು ಮಲ್ತೊಂದು ಭಾರತದ ಸಂವಿಧಾನನು ಪ್ರತಿಯೊರಿಲ ತೆರೆಯೊಂದು ಸಮಾನವಾಯಿನ ಬದುಕು ನಡಪಾವನಿ ಮಾತಿರೆಲ್ಲ ಒಟ್ಟಾದು ದುಂಬರಿ ಸಾವೊಂದು ಪೋಪುನಿ ಕಾಂಗ್ರೆಸ್ದ ಆಶಯ ಪಂಡ ತೆರಿಪಾಯರು. ಕಾಂಗ್ರೆಸ್ ಪಕ್ಷದ ಸ್ಥಾಪನೆಗೊಂಡು 138ನೇ ವರ್ಷ ಸಂಧಿ 139ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿ ಪಕ್ಷದ ಮುಖಾಂತರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ಮಹನೀಯರು ತ್ಯಾಗ ಬಲಿದಾನ ಮಾಡಿಕೊಂಡು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯನ್ನು ಆಗಿದೆ. ಸುಮಾರು 138 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಕಾಂಗ್ರೆಸ್ ಪಕ್ಷ ಸೂರ್ಯಚಂದ್ರ ಇರುವ ತನಕ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲರೂ ಸಂಘಟಿತರಾಗಿ ಪಕ್ಷದ ಹಿರಿಯವರು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹೊಂದಿರತಕ್ಕಂಥ ಯಾವ ಒಂದು ರೀತಿಯ ಮನೋಭಾವ ಇತ್ತ ಅದನ್ನು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಉನ್ನತೀಕರಣಕ್ಕೆ ಮತ್ತು ಪಕ್ಷದ ಸಂಘಟನೆಗೆ ಎಲ್ಲ ಕಾರ್ಯಕರ್ತರು ದುಡಿಯುವಂತೆ ನಾವು ಪಣ ತೊಡೋಣ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಜನರಿಗೆ ತಿಳಿಸುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳಿಕೊಂಡು 138ನೇ ವರ್ಷದ ಸ್ಥಾಪಕ ದಿನಾಚರಣೆ ಆಚರಿಸಿ 139ನೇ ವರ್ಷಕ್ಕೆ ನಾವು ಕಾಲಿಡುವಂಥ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಪಕ್ಷದ ಸಂಘಟನೆಗೆ ದುಡಿಯೋಣ ಅಂತ ಹೇಳಿಕೊಂಡು ಪಕ್ಷದ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕುಟುಂಬದ ಸದಸ್ಯರಾಗಿ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಸುರೇಶ್ ಭಟ್ನಗರ ಸಂದರ್ಭೋಚಿತವಾದ ಪಾತಿರಿಯರು. ಕಾಂಗ್ರೆಸ್ ಪಕ್ಷದ 138ನೇ ಸ್ಥಾಪಕ ದಿನಾಚರಣೆಯ ಇವತ್ತಿನ ದಿನದಂದು 139ನೇ ದಿನಕ್ಕೆ ಕಾಲಿಡುವಂಥ ಒಂದು ಮಹೋನ್ನತ ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷದಿಂದ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇಹಲೋಕ ತಿಳಿಸಿದಂಥ ಎಲ್ಲರಿಗೂ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಯಾರೆಲ್ಲ ದುಡ್ಡಿದ್ದಾರೆ ಅವರನ್ನೆಲ್ಲ ನೆನೆಸುತ್ತಾ ಅವರು ಕೊಟ್ಟಂಥ ಆದರ್ಶ, ಅವ್ರು ಕೊಟ್ಟಂಥ ಪ್ರಾಮಾಣಿಕತೆ, ಅವ್ರು ಕೊಟ್ಟಂಥ ಒಳ್ಳೆಯತನವನ್ನು ಮುಂದುವರಿಸಿಕೊಳ್ಳುವಂಥ ಬೇಕಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಇನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡುವಂಥ ಒಂದು ಪ್ರಾಮಾಣಿಕತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸುವಂಥ ಒಂದು ಶಪಥವನ್ನು ಮಾಡುತ್ತಾ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಜನರಿಗೆ ಬೇಕಾಗುವ ಒಳ್ಳೆಯ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಶಪಥ ಮಾಡುವಂಥ ಸಂದರ್ಭ ನೆನೆಸಿಕೊಂಡು
ಎಲ್ಲ ಕಾರ್ಯಕರ್ತರಿಗೂ ಶುಭ ಹಾರೈಸುತ್ತಾ ಇನ್ನು ಕಾಂಗ್ರೆಸ್ ಪಕ್ಷ ಮೊದಲೇ ಗೆದ್ದು ಬಲಿಷ್ಠವಾಗಿ ಆ ನಿಟ್ಟಿನಲ್ಲಿ ಅದನ್ನು ಜಾರಿಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕಟಿಬದ್ಧವಾಗೋಣ ಅಂತ ಹೇಳ್ಕೊಂಡು ಪಕ್ಷದ ಪದಾಧಿಕಾರಿಗಳು ಮನ್ಸೂರ್ ಮಂಚಿಲ, ಸುಕುಮಾರ್ ಗಟ್ಟಿಕೋಟೆಕಾರ್, ವಿನೋದ್ ಕುಂಪಲ, ಸುರೇಶ್ ಚಂದ್ರ ಸುವರ್ಣ ಉಳ್ಳಾಲ, ದಿಲೀಪ್ ರೇಗೋ ಕೋಟೆಕಾರ್, ಅಶೋಕ್, ರಿಚರ್ಡ್ ಡಿಸೋಜಾ, ಧನಂಜಯ ಕೊಲ್ಯ, ಚಂದ್ರಹಾಸ್ ತೊಕ್ಕೋಟು, ರವಿ ಕಾಪಿಕಾಡ್, ಮಂಜುನಾಥ್ ಪ್ರಕಾಶ್ ನಗರ, ನುಸ್ರತ್ ಹರೇಕಳ, ಯಶೋಧರ್ ಪಿಲಾರ್, ಸೇವಾದಳತ, ಗಂಗಾಧರ್ ಕುಜುಮಗದ್ದೆ, ಜಿಯಾದ್ ಮುಕ್ಕಚ್ಚೇರಿ, ದಿನೇಶ್ ಚೆಂಬುಗೊಡ್ಡೆ, ಮೊಹಮ್ಮದ್ ಹಾರಿಸ್ ಕೋಡಿಜಾಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚರ್ಗೂ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಕುಂಪಲ ಬಗಂಬಿಲದ ಶ್ರೀ ಸತ್ಯನಾರಾಯಣ ಮಹಿಳಾ ಭಜನಾ ಮಂಡಳಿದಕ್ಲು ಬುಧವಾರ ಬಯ್ಯಗ್ ಸಂಧ್ಯಾ ಭಜನ ಸೇವೆ ನಡಪಾತ್ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತನ್ಮ ದಿನಕ್ಲದ ಸಂಧ್ಯಾ ಭಜನೋತ್ಸವ ಬುಧವಾರಗ್ 51ನೇ ದಿನಕ್ಕೆ ದುಂಬರಿದನು. ಶ್ರೀಮತಿ ಲಲಿತಾ ಬೊಕ್ಕ ಶ್ರೀ ಕೇಶವ ಕುಂಪಲ, ಶ್ರೀಮತಿ ಸುಂದರಿ ಜಪ್ಪಿನ ಮೊಗರು, ಶ್ರೀ ನಿತ್ಯಾನಂದ ಬಿಕೆ ಬೆಂಗಳೂರು, ಶ್ರೀಮತಿ ಪ್ರಿಯಾ ಬೊಕ್ಕ ಶ್ರೀ ಪ್ರಕಾಶ್ ಗುರುಪುರ, ಶ್ರೀಮತಿ ಪೂರ್ಣಿಮಾ ಬೊಕ್ಕ ಶ್ರೀ ಗಣೇಶ್ ಬಾರ್ದಿ ಕುಂಪಲ, ಶ್ರೀಮತಿ ವಿಮಲಾ ಬೊಕ್ಕ ಶ್ರೀ ಚೇತನ್ ಕುಂಪಲ ತುಡರ್ ಬೆಳಗಾಯರು. ಇದೀಗ ಭಜನಾ ಸಂಕೀರ್ತನೆಯನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀ ಸತ್ಯನಾರಾಯಣ ಮಹಿಳಾ ಭಜನಾ ಮಂಡಳಿ ಬಗಂಬಿಲ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ವಕ್ರತುಂಡ
ಅವಿದ್ ಬೊಕ್ಕ ಬಗಂಬಿಲ ಶ್ರೀ ಸತ್ಯನಾರಾಯಣ ಮಹಿಳಾ ಭಜನಾ ಮಂಡಳಿದಾಗ್ಲು 51 ದಿನದ ಭಜನೆಯನ್ನು ನಡಪಾತ್ ಕೊರಿಯರು. ಸುದ್ದಿವಂತರಿಗೂ ಸ್ವಾಗತ. ತಲಪಾಡಿ ತಚ್ಚಾನಿ ಮಂಡೆಕಟ್ಟದ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯಡ್ 3ನೇ ವರ್ಷದ ಶ್ರೀ ಕೊರಗಜ್ಜನ ವಾರ್ಷಿಕ ಕೋಲ ಸೇವೆಯನ್ನು ಬುಧವಾರ ರಾತ್ರಿ ನಡಪಾಯಿರು. ತಲಪಾಡಿ ತಚ್ಚಾನಿ ಮಂಡೆಕಟ್ಟದ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯಡ್ 3ನೇ ವರ್ಷದ ಕೋಲೋತ್ಸವ ಬುಧವಾರ ನಡೆದನು. ಕಾಂಡೆ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಗಳು ಆದ ಶ್ರೀ ಕೊರಗಜ್ಜನ ಕಟ್ಟೆಗೂ ಶುದ್ಧ ಕಲಶ ಪೊಸ ಮುಟ್ಟಾಲೆ ದಂಟೆಗ್ಲ ಶುದ್ಧ ಕಲಶ ನಡಪಾಯಿರು. ರಾತ್ರಿಡು ಶ್ರೀ ಕೊರಗಜ್ಜನ ಕೋಲ ನಡೆದನು.
ಶ್ರೀ ಕೊರಗಜ್ಜಗ್ ಬೊಳ್ಳಿದ ಮುಟ್ಟಾಲೆ ಬೊಕ್ಕ ದಂಟೆನು ಸಮರ್ಪಣೆ ಮಲ್ತೇರು.
ಅಪ್ಪಣ ಕೊನೆ ಕಟ್ಟ ಪ್ರಕಾರ ಗ್ರಾಮವನ್ನು ಕೂಡ್ನ ಸಂಸ್ಕಾರವನ್ನು ಸರ್ವೇರನ್ನ ದುಂಬುದಿವನೇ ರಾಜ್ಯ ಕಲಟವನೇ ಮೂಳು ಕೂಲಿ ಅಕ್ಕೆಲ್ಲ ಏಳು ಅಕ್ಕನ ಗೊತ್ತು ಹತ್ತು ಮುಲ್ಪಾಯಿ ಅಪ್ಪನ ಗೊತ್ತು ಕೋಲಾದ ಪ್ರಸಾದ ವಿತರಣೆಯಾದ ಅನ್ನ ಪ್ರಸಾದ ವಿತರಣೆ ನಡೆತது. ತಲಪಾಡಿ ತಚ್ಚಾಣಿ ಮಂಡ್ಯಕಟ್ಟ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯದ ಪ್ರಮುಖರು ಗೋಪಾಲ್ ತಚ್ಚಾನಿ, ಅಶೋಕ್ ಅಡ್ಕ, ಅಶೋಕ್ ಪದವು, ಜಗನ್ನಾಥ್ ತಚ್ಚಾನಿ, ಕೃಷ್ಣ ತಚ್ಚಾನಿ, ದಿನೇಶ್ ಅಡ್ಕ ಇಂಚಿತ್ತಿ ಪರಿಸರದ ಪ್ರಮುಖರು ಮುತಾಲಿಗಿಡಿದ್ದಾರೆ. ಸುದ್ದಿಗೊಂಜಲ್ಗೂ ಸ್ವಾಗತ. ದಕ್ಷಿಣ ಭಾರತದ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದ ಮಾಮಲ್ಲ ಸಂಸ್ಥೆಯಾದ ಗುರುತಿಸಾಯಿನ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾದ ನೂದನಿ ವರ್ಷಾಚರಣೆದ ಘೋಷಣಾ ಸಮ್ಮೇಳನಗ ಕುಡ್ಲ ಕಾಸರಗೋಡು ಚಟ್ಟಂಚಾಲ್ ಮುಟ್ಟದ ಕೊಡಿಮರ ಜಾತಾಗ್ ಉಳ್ಳಾಲ ದರ್ಗಾಡು ಉದಿಪನ್ನದ ಚಾಲನೆ ಕೊರಿಯರು. ದಕ್ಷಿಣ ಭಾರತದ ಮಾಮಲ್ಲ ಧಾರ್ಮಿಕ ಶೈಕ್ಷಣಿಕ ಸಂಘಟನೆಯಾದ ಪುದರ್ಪಡೆಯಿನ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾದ ನೂದನಿ ವರ್ಷಾಚರಣೆದ ಘೋಷಣಾ ಸಮ್ಮೇಳನ ಕಾಸರಗೋಡು ಚಟ್ಟಂಚಾಲ್ದ ಮಾಲಿಕ್ ದಿನಾರ್ ನಗರಡು ಡಿಸೆಂಬರ್ 36 ನಡಪೆರ ಉಂಡು. ಇನ್ನತ ಪ್ರಚಾರದ ಅಂಗವಾದ ಉಳ್ಳಾಲ ದರ್ಗಾರ್ದು ಚಟ್ಟಂಚಾಲ್ ಮಾಲಿಕ್ ದಿನಾರ್ ನಗರ ಮುಟ್ಟ ಕೊಡಿಮರ ಜಾತಾಲ ನಡಪೆರ ಉಂಡು. ಇನ್ನತ ಉದಿಪನ ಲೇಸು ಉಳ್ಳಾಲ ದರ್ಗಾಡ್ ಗುರುವಾರ ಕಾಣೆ ನಡಪಾಯರು. മതിഹിൽ കോർത്തവരികൾ പാടി പല നാളിലായി മധുരം തരുമോ അരികിൽ ജീവൻ എന്നിൽ സഫലമായി മോഹവും സഫലമാക്കി കിനാവിൽ. ಉಳ್ಳಾಲ ದರ್ಗಾಡು ವಿಶೇಷ ಪ್ರಾರ್ಥನೆ ಸಂದಾದ ಚಾದರ ಪಾಡ್ದು ಜಾತಾದ ವಿಶೇಷ ಪ್ರಾರ್ಥನೆ ಸಂದಾಯರು. ಬಹುಮಾನ್ಯ ಸೈಯದ್ ಜೈನುಲ್ ಅಬಿದೀನ್ ತಂಗಳ್ ಕಣ್ಣವಂ ಪ್ರಾರ್ಥನೆ ನಡಪಾಯರು. ಸೈಯದ್ ಅತಾವುಲ್ಲಾ ತಂಗಳ್ ಜಾತಾ ನಾಯಕರು ಅಬ್ದುಲ್ ಕಾದಿರ್ ಮದನಿ ಪಳ್ಳಂಗೋಡುರಿಗೂ ಧ್ವಜಸ್ತಂಭನ ಕೈ ಒಪ್ಪಿಯಾದ ಜಾತಾಗ ಚಾಲನೆ ಕೊರಿಯರು. ಮುಸ್ಲಿಂ ಜಮಾತ್ ರಾಜ್ಯ ನಾಯಕರು ಅಬ್ದುಲ್ ಮಜೀದ್ ಕಕ್ಕಾಡ್, ಎಸ್ವೈಎಸ್ ರಾಜ್ಯ ನಾಯಕರು ಎಂಎಸ್ಎಂ ಜೈನಿ ಕಾಮಿಲ್, ಆಧ್ಯಾತ್ಮಿಕ ಗುರು ಸೈಯದ್ ಶಿಹಾಬುದ್ದೀನ್ ಅಲ್ ಬುಖಾರಿ ತಲಕ್ಕಿ, ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷರು ಹನೀಫ್ ಹಾಜಿ ಡಿಸೆಂಬರ್ 36 ಕಾಸರಗೋಡು ಚಟ್ಟಂಚಾಲ್ ಮದೀನ ನಗರ ನಡಪುನ ನೂದನಿ ವರ್ಷಾಚರಣೆದ ಘೋಷಣಾ സമ്മേളന ಯಶಸ್ವಿ ആവട് കൊടിമര ജാഥ ಯಶಸ್ವಿ ആവട് പണ്ടത് എടപ്പേക്കര്. അപ്പോൾ ആ സുന്നത്ത് ജമാഅത്തിന്റെ ആശയങ്ങളും ആദർശവും മുറുകെ പിടിച്ചുകൊണ്ട് വരക്കൽ മുല്ലക്കോയത്തങ്ങളിൽ 115 വർഷം ജീവിച്ചിരുന്നു. സുദീർഘമായ ഒരു യാത്രയായിരുന്നു. അതിന്റെ ശേഷം മഹാനായ താജുൽ ഉലമ ഖദ്ദസല്ലാഹു സിർറഹുൽ അസീസ് അവർ നേതൃത്വം ഏറ്റെടുക്കുമ്പോൾ ആ സംഘടന വളരെയധികം വികസിച്ചിരുന്നു. മഹാനവറുകളുടെ വർക്കത്ത് കൊണ്ട് ആ സംഘടന ലോകത്ത് തന്നെ പേരെടുത്ത ഒരു സംഘടനയായി മാറി. അതിൽ താജുൽ ഉലമയുടെ പങ്ക് വളരെ വലുതാണ്. മഹാനവറുകൾ എപ്പോഴും പറയുന്ന ഒരു വാക്കുണ്ട്. എന്താണ്? നമ്മൾ എപ്പോഴും അഹ്ലു സുന്നത്തി വൽ ജമാഅത്ത് അതിനെ മുറുകെ പിടിക്കണം. സുന്നത്തി റസൂലില്ലാഹി സ്വല്ലല്ലാഹു അലൈഹി വസല്ലം വ ജമാഅത്തി സ്വഹാബ, ഇതാണ് സുന്നത്ത് ജമാഅത്ത്. അതായത്
സുന്നത്ത് ജമാഅത്ത് എന്ന് പറഞ്ഞാൽ നബി കരീം സല്ലല്ലാഹു അലൈഹി വസല്ലമ തങ്ങൾ അവിടുന്ന് കാണിച്ച തിരു സുന്നത്തും അവിടുത്തെ ശരിയയും, പിന്നെ സഹാബാക്കളുടെ സംഘം അവർ എങ്ങനെയാണ് ജീവിച്ചത്, താബിഈങ്ങൾ എങ്ങനെയാണ് ജീവിച്ചത്, അതുമാതിരി നാം ജീവിക്കണം. അതിൽ അല്ലാഹു തൗഫീഖ് നൽകുമാറാകട്ടെ. ഇവിടെ മൺമറഞ്ഞു കിടക്കുന്ന മഹാനായ സയ്യിദ് മുഹമ്മദ് ഷരീഫുൽ മദനി തങ്ങൾ മഹാനവറുകൾ സംശയമില്ലാതെ നമുക്ക് പറയാം ഷേഖുൽ സമാൻ, സമാന്റെ ഷേഖാണ്. ಬಹುಮಾನ್ಯರಾದ ಖತಾವುಲ್ ತಂಗಳವರೇ, ಅದೇ ರೀತಿ ತಾಜುಲ್ ಉಲಮಾ ಖದ್ದಸ ಸಭಾಸನ ತಂಗಳವರ ಪೌತ್ರ ತಲೀಕ್ ತಂಗಳರವರು, ಪಲ್ಲಂಗೋರ ಉಸ್ತಾದರವರು ಹಾಗೂ ಮುಷಾವರ ಸದಸ್ಯರಾದಂಥ ಎಲ್ಲ ಉಸ್ತಾದರವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಬಹುಮಾನ್ಯರಾದ ಸೈಯದ್ರವರು, ಉಲಮಾರವರು ಹಾಗೂ ಉಮರ ಹಾಗೂ ಎದುರುಗಳಿರುವ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಮುತಾಲಿಮರೇ, ಉಸ್ತಾದುಮಾರ್ ಹಾಗೂ ದರ್ಗಾ ಸಮಿತಿಯ ಸದಸ್ಯರೇ, ಪದಾಧಿಕಾರಿಗಳು, ಅಲ್ಹಮ್ದುಲಿಲ್ಲಾಹ್ ಸುಮ್ಮ ಅಲ್ಹಮ್ದುಲಿಲ್ಲಾಹ್. ಸಮಸ್ತದ 100ನೇ ವಾರ್ಷಿಕ ಸಮಾರಂಭದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಈ ಸಮಯವನ್ನು ನೀಡಿದ ಅಲ್ಲಾಹನಿಗೆ ಸರ್ವಸ್ತುತಿ. ಅಲ್ಹಮ್ದುಲಿಲ್ಲಾಹ್. ಒಂದು ಕಾಲದಲ್ಲಿ ದೀನಿಯ ಯಾವುದೇ വെളുപ്പില്ലാത്ത സമയದಲ್ಲಿ ആ രൂപീകരണ ലക്ഷ്യത്തിൽ നിന്ന് വഴുതി പോകുന്ന അവസരത്തിൽ അതിനെ ഞാൻ ഒറ്റയ്ക്കാണെങ്കിൽ പോലും ലോക്കാന വട്ടി ഞാൻ ഒറ്റയ്ക്കാണെങ്കിൽ പോലും ധീരമായി നേരിടുമെന്ന് പ്രഖ്യാപിച്ച ബഹുമാനപ്പെട്ട താജുൽ ഉലമയുടെ പടയോട്ട ഭൂമികയിൽ നിന്നാണ് ബഹുമാനപ്പെട്ട മദനി അവറുകളുടെ ദർഗയ്ക്ക് അരികിൽ നിന്ന് ആ സന്തോഷം ഏറ്റുവാങ്ങിക്കൊണ്ടാണ് നമ്മൾ ഈ കൊടിമരവുമായി ചട്ടഞ്ചാലിലേക്ക് പോകുന്നത്. ആ നിലയ്ക്ക് ഈ ഭൂമിയിൽ, ഈ പ്രദേശത്ത് സമസ്തയുടെ ചട്ടഞ്ചാലിൽ അല്ലെങ്കിൽ കാസർഗോഡ് ഉയർത്താനുള്ള പതാകയുടെ കൊടിമരം ഇവിടെ നിന്ന് കൊണ്ടുപോകുമ്പോൾ നമ്മുടെ മനസ്സിൽ ഏറ്റവും കൂടുതൽ ഉയർന്നു നിൽക്കുന്നത് സമസ്ത എന്ന പ്രസ്ഥാനത്തെ ജനകീയമാക്കുന്നതിൽ, സമസ്ത എന്ന് പറയുന്ന ഒരു വലിയ മതസംഘടനയെ ജനങ്ങളിലേക്ക് അതിന്റെ യഥാർത്ഥമായ ആശയങ്ങളിൽ നിന്നുകൊണ്ട് ജനങ്ങളിൽ എത്തിക്കുന്നതിൽ നിർണായകമായ ചൈത്രയാത്രയും പടയോട്ടവും വിപ്ലവ വീര്യവും കാണിച്ച ബഹുമാനപ്പെട്ട താജുൽ ഉലമയുടെ മണ്ണിൽ നിന്ന് നാം പുറപ്പെടുന്നു എന്നതാണ്. ആ ഒരു ഓർമ്മകൾ ഒരിക്കലും ഒളിമങ്ങാതെ, അല്പം പോലും പ്രകാശം ഇല്ലാതെയാവാതെ, അത് കൂടുതൽ പ്രകാശിതമായിക്കൊണ്ട് ഈ എല്ലാവരുടെയും മനോമുഖ ಸೈಯದ್ ಜಲಾಲುದ್ದೀನ್ ತಂಗಳ್ ಪಾತೂರು, ಮೂಸಲ್ ಮದನಿ ಅಲ್ ಬಿಶಾರ, ಸಿದ್ದಿಕ್ ಕೆಎಂ ಮೋಂಟುಗೋಳಿ, ಅಶ್ರಫ್ ಕಿನಾರ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲ ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ರೈಟ್ವೇ ಬೊಕ್ಕ ಪದಾಧಿಕಾರಿಗಳು ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಮೂಸಾ ಸಕಾಫಿ ಕಡತ್ತೂರು ಎತ್ಕೊಂಡರು, ಸಿದ್ದಿಕ್ ಸಕಾಫಿ ಆವಳಂ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗ್ ಪೊಸಕುರಲದ ಇನಿತ ಸುದ್ದಿಗೊಂಚಲನ್ನು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪುಲೆ ಪೊಸಕುರಲ್ 24x7.